6ನೇ ಬಾರಿಗೆ ನಮ್ಮ ಕ್ಷೇತ್ರದ ಶಾಸಕರಾಗಲಿಕ್ಕೆ ಇವತ್ತು ನಾಮಪತ್ರವನ್ನ ಸಲ್ಲಿಸ್ತಾ ಇರುವಂತಹ ಸಮಯ ಅಲ್ಲರವರೇ, ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂತಹ ಕೂಡ ಶ್ರೀನಿವಾಸ ಪೂಜಾರಿ ಅವರೇ, ವೆಂಕಟ ಅವರೇ, ಆದರ್ಶ ಗೋದ್ರೆ ಅವರೇ, ಹಿರಿಯರಾದ ಸಿದ್ದರಾಮ ಅವರೇ, ನಮ್ಮ ಪಕ್ಕದ ರಾಜ, ಬಹಳ ಕಠಿಣವಾದಂತಹ ರಾಜ್ಯ. ಕಳೆದ ಬಾರಿ ಮಂಜೇಶ್ವರದ ಎಮ್ಎಲ್ಎ ಚುನಾವಣೆಯಲ್ಲಿ ಅತ್ಯಂತ ಕಡಿಮೆ ಅಂತರದಿಂದ ಕೇವಲ 175 ಮತಗಳಿಂದ 24 ಮತಗಳಿಂದ ಮೋಸದಿಂದ ಸೋತಿರುವಂತಹ ಸನ್ಮಾನ್ಯ ಸುರೇಂದ್ರ ಅವರೇ, ಬ್ರಿಜೇಶ್ ಇರುವಂತಹ ಎಲ್ಲ ಗಣ್ಯರೇ, ಚುನಾಯಿತ ಪ್ರತಿನಿಧಿಗಳೇ, ಬಹಳ ಉತ್ಸಾಹದಿಂದ ಇವತ್ತು ಈ ವಿಧಾನಸಭಾ ಕ್ಷೇತ್ರದ ಬೇರೆ ಗ್ರಾಮಗಳಿಂದ ಬಂದಿರುವಂತಹ ನನ್ನೆಲ್ಲ ಅಣ್ಣತ ಮಂತ್ರಿ ಅಕ್ಕಂದಿಗೆ ಮಾಧ್ಯಮದ ಸ್ನೇಹಿತರೆ, ಯುದ್ಧ ಆರಂಭವಾಗಿದೆ. ಯುದ್ಧದ ಮೈದಾನಕ್ಕೆ ಬಂದು ನಾವು ನಿಂತಿದ್ದೀವಿ. ಈ ಯುದ್ಧದಲ್ಲಿ ಗೆಲ್ಲಬೇಕಾದಂತಹ ಅನಿವಾರ್ಯತೆ ಮತ್ತು ಅಗತ್ಯತೆ ನಮ್ಮೆಲ್ಲರಿಗೂ ಇದೆ. ಕರ್ನಾಟಕ ರಾಜ್ಯದ ಈ ಚುನಾವಣೆ ಕಳೆದ ಇಷ್ಟು ವರ್ಷಗಳ ಕಾಲ ನಡೆದಂತಹ ಚುನಾವಣೆಯ ರೀತಿ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ ಕೂತಿರುವಂತಹ ಹಲವಾರು ಜನ ಹಿರಿಯರು ಬೇರೆ ಮುಖ್ಯಮಂತ್ರಿಗಳನ್ನ ನೋಡಿದ್ದೀವಿ. ಕಾಂಗ್ರೆಸ್